ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೆಳ್ಳಿಪಾಡಿ ಎಂಬಲ್ಲಿ ಭಾರಿ ಪ್ರಮಾಣದ ಮೆಗಾ ಸ್ಫೋಟ ಸಂಭವಿಸಿ ಅಪಾರ ಹಾನಿ ನಡೆದಿದೆ. ಪ್ರಕೃತಿಯ ಈ ವಿಕಾರ ನರ್ತನದ ಶಾಕ್ನಿಂದ ಈ ಭಾಗದ ಜನ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಭಾರಿ ಪ್ರಮಾಣದ ಭೂಕುಸಿತದಿಂದಾಗಿ ಸುಮಾರು 30ಕ್ಕೂ ಹೆಚ್ಚಿನ ಮನೆಗಳಿಗೆ ಹಾನಿಯಾಗಿದೆ. 3 ಗ್ರಾಮಗಳಲ್ಲಿ ಒಂದೇ ಸಮಯದಲ್ಲಿ ಈ ಭೂಕುಸಿತ ಸಂಭವಿಸಿದ್ದು, ಜನ ಇದಕ್ಕೆ ಕಾರಣವೇನು ಎನ್ನುವ ವೈಜ್ಞಾನಿಕ ತನಿಖೆ ನಡೆಯಬೇಕೆಂದು ಆಗ್ರಹಿಸಲಾರಂಭಿಸಿದ್ದಾರೆ. ಮಡಿಕೇರಿಯಲ್ಲಿ ಯಾವ ರೀತಿ ಭೂಕುಸಿತ ಸಂಭವಿಸಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಭೂಕುಸಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಿಪಾಡಿ ಎಂಬ ಗ್ರಾಮದಲ್ಲಿ ನಡೆದಿದೆ. ಒಂದೇ ಸಮಯದಲ್ಲಿ ಬೆಳ್ಳಿಪಾಡಿ ಗ್ರಾಮದ ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದ್ದು, ಕುಸಿತಕ್ಕೆ ಮಳೆ ಕಾರಣವೋ ಭೂಕಂಪನ ಕಾರಣವೋ ಎನ್ನುವ ಗೊಂದಲದಲ್ಲಿ ಈ ಭಾಗದ ಜನ ಇನ್ನೂ ಇದ್ದಾರೆ. ಪುತ್ತೂರು ನಗರದಿಂದ ಕೂಗಳತೆಯ ದೂರದಲ್ಲಿರುವ ಬೆಳ್ಳಿಪಾಡಿಯಲ್ಲಿ ನಡೆದ ಈ ಘಟನೆ ಇದೀಗ ಬೆಳಕಿಗೆ ಬಂದಿದ್ದು, ಇಷ್ಟೊಂದು ಪ್ರಮಾಣದ ಹಾನಿ ಸಂಭವಿಸಿದ್ದರೂ ಸ್ಥಳೀಯ ಗ್ರಾಮ ಪಂಚಾಯತ್ ಈ ವಿಚಾರವನ್ನು ಮುಚ್ಚಿಟ್ಟಿದೆ ಎನ್ನುವ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಅಲ್ಲದೆ ಯಾವೊಬ್ಬ ತಾಲೂಕು ಮಟ್ಟದ ಅಧಿಕಾರಿಯಾಗಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಲಿ ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಸುಮಾರು 30ಕ್ಕೂ ಮಿಕ್ಕಿದ ಮನೆಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಹೊಸದಾಗಿ ನಿರ್ಮಿಸಿದ ಮನೆಗೆ ಭಾರೀ ಪ್ರಮಾಣದ ಭೂಕುಸಿತವಾಗಿದ್ದು, ಇಡೀ ಮನೆಯನ್ನೇ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಮನೆ ಮಂದಿ ಎಚ್ಚರವಿದ್ದ ಕಾರಣ ಮನೆಯೊಳಗಿದ್ದ 5ರ ಜೀವ ಉಳಿದಿದೆ. ಸಾಲ ಮಾಡಿ ಕಟ್ಟಿದ ಹೊಸ ಮನೆಯಲ್ಲಿದ್ದ ಅನಾರೋಗ್ಯ ಪೀಡಿತರು ಇದೀಗ ಬೀದಿಗೆ ಬರುವ ಸ್ಥಿತಿ ತಲುಪಿದ್ದು, 16 ಎಕರೆ ಕೃಷಿ ಭೂಮಿ ಮಣ್ಣಿನಿಂದ ಆವೃತವಾಗಿದೆ. ಮಡಿಕೇರಿಗಿಂತಲೂ ಅಪಾರ ಪ್ರಮಾಣದ ನಷ್ಟ ಬೆಳ್ಳಿಪಾಡಿಯಲ್ಲಿ ನಡೆದರೂ ಸ್ಥಳೀಯ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಮನೆಯೊಳಗೆ ನುಗ್ಗಿದ ಮಣ್ಣನ್ನು ಹೊರತೆಗೆಯಲು ಬರುವುದಾಗಿ ಹೇಳಿದ ಅಧಿಕಾರಿಗಳು 4-5 ದಿನಗಳು ಕಳೆದರೂ ಇತ್ತ ಮುಖ ಮಾಡಿಲ್ಲ. ಈ ಘಟನೆಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ಇದೀಗ ಸ್ಥಳೀಯರು ಒತ್ತಾಯಿಸಲು ಆರಂಭಿಸಿದ್ದಾರೆ. ರಾಷ್ಟ್ರೀಯ ವಿಪತ್ತು ನಿಧಿಯ ಮೂಲಕ ಈ ಗ್ರಾಮದ ನಷ್ಟವನ್ನು ಭರಿಸಬೇಕೆಂಬ ಒತ್ತಾಯವು ಕೇಳಿಬರಲಾರಂಭಿಸಿದೆ. ಈ ಘಟನೆಗೆ ಸರಿಯಾದ ಕಾರಣವೇನು ಎನ್ನುವ ಗೊಂದಲದಲ್ಲಿ ಈ ಭಾಗದ ಜನ ಇಂದಿಗೂ ಇದ್ದಾರೆ. ಒಂದೇ ಗ್ರಾಮದ ಬೇರೆ ಬೇರೆ ಕಡೆಗಳಲ್ಲಿ ಒಂದೇ ಸಮಯದಲ್ಲಿ ಭೂಕುಸಿತ ಸಂಭವಿಸಲು ಭೂಕಂಪನ ಕಾರಣವೇ ಎನ್ನುವ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ನಡೆಯಬೇಕಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 10,000 ಪಂಚಾಯಿತಿಗೆ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಅದು ಕೋಡಿಂಬಾಡಿ ಪಂಚಾಯಿತಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪಂಚಾಯಿತಿಗಳಿಗೆ 30,000. ಬಹುಶಃ ಇಲ್ಲಿ 30 ಕೋಟಿಯ ಏನು ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಇಲ್ಲಿಗೂ 30,000, ಅಲ್ಲಿಗೂ 30,000. ಕಳೆದ ಬಾರಿ ಪ್ರಾಕೃತಿಕ ವಿಕೋಪ ಇಲ್ಲದೆ ಇರುವಾಗಲೂ 25,000 ಅವರು ಘೋಷಣೆ ಮಾಡಿದ್ದಾರೆ. ಏನು ಎಲ್ಲ ಪಂಚಾಯಿತಿಗಳಿಗೆ. ಈ ಸಲ ಇಷ್ಟು ಹಾನಿಯಾದಾಗ ಘೋಷಣೆ ಮಾಡಿದ್ದು 30,000. ಇದು ಬಹುಶಃ ಇವತ್ತು ಇಲ್ಲಿ ಸೋಮಪ್ಪಗೌಡರ ಮನೆಯನ್ನು ನಾವು ನೋಡ್ತಾ ಇದ್ದೇವೆ, ಅಲ್ಲಿದ್ದೇವೆ. ಆ ಮನೆಗೆ ಆದಂಥ ಹಾನಿ, ಆ ಮನೆಯವರು ಇವತ್ತು ಆರೋಗ್ಯ ಕಾಪಾಡಲಿಕ್ಕೆ ಆಸ್ಪತ್ರೆಯಲ್ಲಿ ಏನೇನು ಖರ್ಚನ್ನು ಮಾಡ್ತಾ ಇದ್ದಾರೆ. ಆ ಮನೆಯಲ್ಲಿ ಕೆಲಸಕ್ಕಿದ್ದವರು ಅವತ್ತು ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಯಲ್ಲಿ ಆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಇದರ ಖರ್ಚು ವೆಚ್ಚಗಳಿಗೂ ಬಹುಶಃ ಅದು ಆ 30,000 ಸಾಕಾಗಲಿಲ್ಲ. ಆದ್ದರಿಂದ ಈ ಎಲ್ಲ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಮುಂದಿನ ದಿನಗಳಲ್ಲಿ ಇಂಥ ಪ್ರಾಕೃತಿಕ ವಿಕೋಪಗಳಾದಾಗ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ತಕ್ಷಣ ಅಲ್ಲಿಗೆ ಬಂದು ಆ ಸ್ಥಳ ಪರಿಶೀಲನೆ ಮಾಡಬೇಕು. ತಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾನು ಬಹುಶಃ ಇವತ್ತು ಸರ್ಕಾರಕ್ಕೆ ಹೇಳುವಂಥದ್ದು, ಸರ್ಕಾರ ಇವತ್ತು ಸತ್ತೋಗಿದೆ, ಅದು ಜೀವ ಇಲ್ಲ ಅಂತ ಕಾಣ್ತದೆ. ಇಲ್ಲಿ ಹೇಗೆ ನಿರ್ಜೀವವಾಗಿದೆ ಈ ಪ್ರದೇಶ ಪ್ರಾಕೃತಿಕ ವಿಕೋಪದಿಂದ, ಅದೇ ರೀತಿಯಲ್ಲಿ ಸರ್ಕಾರ ಇದೆ ಅಂತ ಕಾಣ್ತದೆ. ಇಲ್ಲದಿದ್ದರೆ ಇಲ್ಲಿಗೆ ಅವರು ಬಂದು ಬಹುಶಃ ಇವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾತ್ರ ಮಾಡಬೇಕಿತ್ತು. ಅವರಿಗೆ ಪುನರ್ವಸತಿ ಕೇಂದ್ರವನ್ನು ಕಲ್ಪಿಸಬೇಕಿತ್ತು. ಇದು ಯಾವುದನ್ನು ಮಾಡಲಿಲ್ಲ. ಇವತ್ತು SDR ಫಂಡಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ, ಸ್ಟೇಟ್ ಡಿಸಾಸ್ಟರ್ ಫಂಡಲ್ಲಿ. ಆ ಸ್ಟೇಟ್ ಡಿಸಾಸ್ಟರ್ ಫಂಡ್ ಇರುವಂಥದ್ದು ಇದಕ್ಕಾಗಿ. ಆ ಟೀಮು ಪುತ್ತೂರಿನಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಪುತ್ತೂರಿನಲ್ಲಿ ಆಪತ್ತಾದಾಗ ನಾವು ಬಂದು ಹೋಗ್ತೇವೆ, ಅಲ್ಲಿಗೆ ಅವರಿಗೆ ಏನು ಸೂಕ್ತ ನೆರವನ್ನು ನೀಡ್ತೇವೆ ಅಂತ ಹೇಳ್ತಾರೆ. ಬಹುಶಃ ಇಲ್ಲಿ ಆ ಮಣ್ಣು ತೆಗೆಯುವ ಕೆಲಸ, ಬಹುಶಃ ಆ ತಾಯಿ, ಮನೆಯ ತಾಯಿ ಕೂಗ್ತಾ ಇದ್ದಾರೆ. ತನ್ನ ಅಲ್ಪ ಸ್ವಲ್ಪ ಚಿನ್ನ, ನನ್ನ ಜಾಗೆಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಇವತ್ತು ಮಣ್ಣಿನಡಿಯಲ್ಲಿದೆ. ಯಾರು ತೆಗೆದುಕೊಡ್ತಾರೆ, ಅದಕ್ಕೆ ರಕ್ಷಣೆ ಯಾರು ಕೊಡ್ತಾರೆ ಅಂತೇಳಿ. ಬಹುಶಃ ಒಂದು ಸರ್ಕಾರ ಇವತ್ತು ಇಂಥ ತಾಯಿಗೆ ಏನು ರಕ್ಷಣೆ ಕೊಡ್ತಾ ಇದೆ? ಬಹುಶಃ ಇದರ ಬಗ್ಗೆ ನಾನು ಕಂಡುಕೊಂಡಾಗೆ ಇಷ್ಟು ಅನಾಹುತಗಳು ಯಾವಾಗಲೂ ಆಗಲಿಲ್ಲ. ಇಂಥ ಅನಾಹುತ ಆದಾಗ ಇವತ್ತು ಸರ್ಕಾರ ತಕ್ಷಣ ಅವರ ರಕ್ಷಣೆಗೆ ಬರಬೇಕು, ಅವರ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 45 ಕಡೆ ಇಂಥ ಘಟನೆಗಳು ನಡೆದಿದೆ.
ಮತ್ತು ಒಂದು 6-7 ಮನೆ ಸಂಪೂರ್ಣ ಅದು ನಾಶವಾಗಿ ಹೋಗಿದೆ. ಅದೇನೋ ಅದನ್ನು ರಿಪೇರಿ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಏನಾದರೂ ಸರ್ಕಾರ ಹೊಸ ಮನೆ ಮಾಡಿಕೊಡ್ಬೇಕಲ್ಲದೆ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ಒಂದು 6 ಮನೆಗೆ ಆಗಿದೆ. ಅದೇ ರೀತಿ ಈಗ ನಾವು ಪಂಚಾಯತಿಂದ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದೇವೆ. ಕಂದಾಯ VA ಅವರು ಮತ್ತು PD ಅವರು ಬಂದಿದ್ದು. ಆದರೆ ಪಂಚಾಯತಿಯಿಂದ ಕೊಡುವಂಥ ಯಾವುದೇ ಇಲ್ಲ. 35,000 ಏನೋ ಇದು ಹೇಳ್ತಾರೆ ಇದೆ ಅಂತೇಳಿ ಕೊಡ್ತಾ ಟೋಟಲ್ ಗ್ರಾಮಕ್ಕೆ 35,000 ಅಂತ. ಆದರೆ ಪಂಚಾಯತಿಯಿಂದ ನಮ್ಮ ಸ್ವಂತ ನಿಧಿಯಲ್ಲಾಗಲಿ ಈ ಥರ ಯಾವುದೇ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಕೂಡಲೇ ಮೇಲ್ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರ್, ಜಿಲ್ಲಾಧಿಕಾರಿಯ ಬಂದು ಇದನ್ನು ಪರಿಶೀಲನೆ ಮಾಡಿ, ನಿಜವಾಗಿ ಇದು ಹೇಳಿದರೆ ಈ ಮಾಧ್ಯಮಗಳಲ್ಲಿ ಹೇಳಿದರೆ ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ. ನಿಜವಾಗಿ ಇದು ಪರಿಶೀಲನೆ ಮಾಡಿದರೆ ಇದರ ಗಂಭೀರತೆ ಖಂಡಿತ ಅರ್ಥ ಆಗ್ತದೆ. ಆದ್ದರಿಂದ ತಕ್ಷಣ ಮೇಲಧಿಕಾರಿಗಳೊಂದು ಪರಿಶೀಲನೆ ಮಾಡಿ, ಅದು ಇಂಥ ಸಾಲ ಮಾಡಿ ಸಾಧಾರಣ ಒಂದು 10 ಲಕ್ಷ ಸಾಲ ಮಾಡಿ ಬ್ಯಾಂಕಲ್ಲಿ ಕಟ್ಟಿ 7 ತಿಂಗಳು, ಕೇವಲ 7 ತಿಂಗಳಲ್ಲೇ ಇಂಥ ಮನೆ ಬಿದ್ದು ಹೋಗಿದೆ ಅಂತ ಹೇಳಿದರೆ, ಇನ್ನೂ ಕೂಡ ಒಂದು 2-3 ಮನೆ ಇದೆ ಇಂಥದ್ದೇ ಸ್ಥಿತಿಯಲ್ಲಿ. ಅವರ ಪರಿಸ್ಥಿತಿ ಏನಾಗಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ತಕ್ಷಣ ಇದರ ಬಗ್ಗೆ ಜಿಲ್ಲಾಧಿಕಾರಿ ಆಗಲಿ ತಹಸೀಲ್ದಾರ್ ಆಗಲಿ ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಇದರ ಬಗ್ಗೆ ಒಂದು ಪರಿಹಾರ ದೊಡ್ಡ ಮಟ್ಟದ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಮನೆಯವರು ನಿರ್ಗತಿಕರಾಗಿದ್ದಾರೆ. ಅವರ ತಂದೆಯವರು ಕೂಡ ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಅಧಿಕಾರ ಮನೆಯಲ್ಲಿದ್ದೇವೆ. ಇನ್ನು ಯಾವುದೇ ವ್ಯವಸ್ಥೆ ಆಗಲಿಲ್ಲ. ಅಧಿಕಾರಿಗಳು ಪಂಚಾಯತ್ನವರೊಂದು ಬಂದಿದ್ರು ಮರುದಿವಸವೇ, ಮತ್ತೆ ಯಾರು ಇರಲಿಲ್ಲ. VA ಬಂದಿದ್ರು. ಭರವಸೆ ಕೊಟ್ಟಿದ್ದಾರೆ, ಇದನ್ನು ತೆಗೆಸಿಕೊಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಎಷ್ಟು ಸಮಯ ಅಂತ ಹೇಳಿ ಒಂದು 5 ದಿವಸ ಆಯಿತು. ಇಲ್ಲಿವರೆಗೆ ಯಾರು ಬರಲಿಲ್ಲ. ನಿಮಗೆ ಮನೆ ಇಲ್ಲ? ಮನೆ ಇಲ್ಲದಾಗಿದೆ. ಎಷ್ಟು ಸಮಯ ಆಯ್ತು ಮನೆ ಕಟ್ಟಿ? 7 ತಿಂಗಳಷ್ಟೇ ಆದದ್ದು. ಸಾಲ ಎಲ್ಲ ಹಾಗೆ ಇದೆ ಇನ್ನು ಸಹ. ಪ್ರವೀಣ್, V4 ನ್ಯೂಸ್, ಪುತ್ತೂರು. Pull up the flicks and I take it on gear. Pull up the hands and I feel more beer. I dig it on. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.